ಮುಂಬಯಿಯ ಪ್ರತಿಷ್ಠಿತ ಬೇಕರಿ ಉತ್ಪನ್ನಗಳ ಸಂಸ್ಥೆಯಾದ ರಿಬ್ಬನ್ ಆ್ಯಂಡ್ ಬಲೂನ್ನ ಹೊಸ ಶಾಖೆ ಉಡುಪಿಯಲ್ಲಿ ಪ್ರಾರಂಭಗೊಂಡಿದೆ. ಉಡುಪಿ ಕೋರ್ಟ್ ರಸ್ತೆಯ ಕಟ್ಟಡದಲ್ಲಿ ಪ್ರಾರಂಭವಾದ ನೂತನ ಶಾಖೆಯ ಪಾಲುದಾರರಾದ ಪ್ರಕಾಶ್ ಶೆಟ್ಟಿ ಹಾಗೂ ರಿಬ್ಬನ್ ಆ್ಯಂಡ್ ಬಲೂನ್ ಸಂಸ್ಥೆಯ ಸತೀಶ್ ಶೆಟ್ಟಿ ಉದ್ಘಾಟನೆಯನ್ನು ಮಾಡಿದರು. ರಿಬ್ಬನ್ ಆ್ಯಂಡ್ ಬಲೂನ್ ಮುಂಬೈನಲ್ಲಿ 130ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದ್ದು ದೇಶದಲ್ಲಿ ಬೇಕರಿ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿದೆ. ಕರಾವಳಿಯಲ್ಲಿ 4ನೆಯ ಶಾಖೆ ಇದಾಗಿದ್ದು ಕರಾವಳಿ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಶಾಖೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಸಂಸ್ಥೆ ಹೊಂದಿಕೊಂಡಿದೆ. ತುರತ್ಕಲ್ ಭಾಗದಲ್ಲಿ ವಿಶಾಲವಾದ ಜಾಗದಲ್ಲಿ ಬೇಕರಿ ಉತ್ಪನ್ನಗಳ ಹೊಸ ಘಟಕವನ್ನು ಪ್ರಾರಂಭಿಸಿ ಆ ಮೂಲಕ ಜಿಲ್ಲೆಯ ಜನರಿಗೆ ವಿಶಿಷ್ಟ ಸೇವೆಯನ್ನು ನೀಡುವ ಯೋಜನೆಯನ್ನು ಹಮ್ಮಿಕೊಂಡಿದೆ. ఇది ఇంకా 4ನೇ ಔಟ್ಲೆಟ್ ಚಾಲಾತಂಡು ಬೊಕ್ಕ ಒಂದು ಇನಿ ರಿಬನ್ಸ್ ಅಂಡ್ ಬಲೂನ್ಸ್ ದ 121ನೇ ಔಟ್ಲೆಟ್ ಸ್ಟಾರ್ಟ್ ಆಯ್ನಿ ಒಂದು ಅಂಚದು ಪುನಗ ಎಂಕಲೆಗ್ ಒಂದು ಬಾರಿ ಒಂಜಿ ಹೆಮ್ಮೆದ ವಿಷಯ. ರಿಬನ್ಸ್ ಅಂಡ್ ಬಲೂನ್ಸ್ ಲಾಸ್ಟ್ 15 years ಪ್ರತಿ ವರ್ಷ ಒಂಜಿ ಡಿಫ್ರೆಂಟ್ ಹೈಟ್ಸ್ ಅನ್ನು ಅಚೀವ್ ಮಂತೊಂದುಲ್ಲ ಎಂಕಲು. ಆ್ಯಂಡ್ ಆ್ಯಸ್ ಎವ್ರಿ ಒನ್ ನೋಸ್ ಎಂಕಲು ಕ್ವಾಲಿಟಿ ಬೊಕ್ಕ ಎಂಕಲ್ನ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಅದರ ಮಸ್ತ್ ಫೇಮಸ್ ಉಲ್ಲ. ಈವನ್ ಬಾಂಬೆ, ಪೂನಾ ಬೊಕ್ಕ ಅಂಚನೆ ಮ್ಯಾಂಗ್ಳೂರು ಬೊಕ್ಕ ಕಾಸರಗೋಡು ಪತ್ತಿನ ಎಂಕಲು ಆಲ್ಮೋಸ್ಟ್ ಕುಂದಾಪುರ ಮುಟ್ಟ ವಿ ಆರ್ ಪ್ಲಾನಿಂಗ್ ಅಬೌಟ್ 35 outlets ಇನ್ ಸೌತ್ ಕೆನರಾ. ಐಕತ್ರ ಎಂಕಲು ಬೈಕಂಪಾಡಿಟ್ ಒಂಜಿ 15,000 square feet ಜಾಗನ ಫುಲ್ಲಿ ಹೈಲಿ ಒಂದು ಮಂತದ ಒಂದು ಲೇಟೆಸ್ಟ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಪೂರ ಮಂತದ ಅವೇನು ಫ್ಯಾಕ್ಟ್ರಿ ಪ್ರೊಡಕ್ಷನ್ಗೆ ಅದರ ಪಾಡ್ದ ಅಂಚನೆ ಇತ್ತ ಇಂಕಲೆ ಭಾರಿ ಖುಷಿ ಆದ ಪಂಡ ಎಂಕಲ್ಲ ಉಡುಪಿ ಎಂಕಲ್ಲ ಊರು ಅಂಚದು ನೈನಿ ಎಂಕಲು ಸ್ಟಾರ್ಟ್ ಮಂದಿನ ಎಂಕಲೆ ಭಾರಿ ಲಾಯ್ಕ್ ಭಾರಿ ಹೆಮ್ಮೆದ ವಿಷಯ ಒಂದು ಅಂಚನೆ ಮುಲ್ತಕಲೆ ಉಡುಪಿ ದಕ್ಕಲೆ ಒಂಜಿ ಕ್ವಾಲಿಟಿ ಪ್ರಾಡಕ್ಟ್ ಕೊರ್ಪಿನ ಎಂಕಲು ಒಂಜಿ ಅಶ್ಯೂರೆನ್ಸ್ ಕೊರೊಂದು ಈ ಒಂದು ಔಟ್ಲೆಟ್ ಚಾಲು ಮಂತದ್ದು. Thank you very much for 121 branch. So the 21st branch of this 100th century one, I am getting the opportunity being a part of Ribbons and Balloons. Udupi the Agalna prestigious branch. It's a big place. Little Kinya coffee shop the Innondulla will open it very soon. Oka Udupi hometown. born brought up ಊರು ಬಾಂಬೆ ದಾಂಡೆಲ್ಲ ಊರು ಎಂಕಲೆಗಿನ್ನಾಗ ಹೆಚ್ಚ ಮೋಕೆ ಪ್ರೀತಿ ఒక ನಿಗಲ್ನ ಪ್ರೀತಿ ಉಡುಪಿದ ಪ್ರೀತಿ ಕನ್ನಡಿಗಾಜ್ನ ಪ್ರೀತಿ ಎಂಕಲ್ನ ಮಿತ್ತು ಕೊಡು ಸಮಾಧಾನೋಡು